ಉಪ್ಪಿನಂಗಡಿಯ ವಿಜಯ ವಿಕ್ರಮ ಜೋಡುಕೆರೆ ಕಂಬಳವು ಫೆಬ್ರವರಿ 24 ಮತ್ತು 25ರಂದು ನಡೆಯಲಿದ್ದು, ಹಳೇಗೇಟು ದಡ್ಡುವಿನ ಶ್ರೀ ರಾಜಂದಯುವ ಕಲ್ಕುಡಕಟ್ಟೆಯ ಬಳಿ ಇರುವ ನೇತ್ರಾವತಿ ನದಿ ಕಿನಾರೆಯ ಕಂಬಳ ಕರೆಯಲ್ಲಿ ಕಂಬಳಕ್ಕಾಗಿ ಕರೆ ಮುಹೂರ್ತ ನಡೆಯಿತು. ಕರೆ ಮುಹೂರ್ತ ನೆರವೇರಿಸಿ ಮಾತನಾಡಿದ ವಿಜಯ ವಿಕ್ರಮ ಜೋಡುಕೆರೆ ಕಂಬಳ ಸಮಿತಿಯ ಅಧ್ಯಕ್ಷ, ಕಂಬಳ ಪರ ಕಾನೂನು ಹೋರಾಟಗಾರ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಈ ಬಾರಿಯ ವಿಜಯ ವಿಕ್ರಮ ಕಂಬಳವನ್ನು ಹಲವು ವೈಶಿಷ್ಟ್ಯಗಳೊಂದಿಗೆ ಅದ್ದೂರಿಯಾಗಿ ನಡೆಸಲು ಉದ್ದೇಶಿಸಲಾಗಿದೆ ಎಂದರು. ಫೆಬ್ರವರಿ 24 ಮತ್ತು 25 ಉಪ್ಪಿನಂಗಡಿಯಲ್ಲಿ ವಿಜಯ ವಿಕ್ರಮ ಕಂಬಳ ಭಾರಿ ವಿಜೃಂಭಣೆಯಿಂದ ನಡೆಯಲಿದೆ. ಇವತ್ತು ಸಾಧಾರಣ ಒಂದು 150-200 ಜನ ಇಲ್ಲಿ ಸೇರಿದ್ದಾರೆ. ಎಲ್ಲ ಕಾರ್ಮಿಕರ ಸಂಘಟನೆಯವರು ಸೇರಿದ್ದಾರೆ. ಕಳೆದ ಬಾರಿ ನಮಗೆ ಕಂಬಳ ಮಾಡಲಿಕ್ಕೆ ಆಗಿಲ್ಲ ಅಂತಾದರೂ ಈ ಭಾಗದ ಎಲ್ಲ ಜನರು ಉಪ್ಪಿನಂಗಡಿ ಕಂಬಳ ವಿಜೃಂಭಣೆಯಿಂದ ನಡೀಬೇಕು, ಆ ಪ್ರಕಾರ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುಧಾರಣ 150 ಜೊತೆ ಕೋಣೆಗಳು ಇಲ್ಲಿ ಭಾಗವಹಿಸುವ ನಿರೀಕ್ಷೆಯಲ್ಲಿದ್ದೇವೆ. ಬಹುಶಃ ಈ ವರ್ಷ ನಾವು ಭಾರೀ ವಿಜೃಂಭಣೆಯಿಂದ ಎಲ್ಲ ಜನರನ್ನು ಒಂದು 75,000ದಿಂದ ಮೇಲ್ಪಟ್ಟು ಜನರನ್ನು ಸೇರಿಸಿ ಉತ್ತಮ ರೀತಿಯಲ್ಲಿ ಈ ವಿಜಯ ವಿಕ್ರಮ ಕಂಬಳವನ್ನು ನಡೆಸಲಿಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಕರೆ ಮುಹೂರ್ತದ ಬಳಿಕ ಕಟ್ಟಡ ಕಾರ್ಮಿಕ ಸಂಘದವರು ಹಾಗೂ ಸಾರ್ವಜನಿಕರು ಕಂಬಳ ಕರೆಯಲ್ಲಿ ಶ್ರಮದಾನ ನಡೆಸಿದ್ರು. ವಿಜಯ ವಿಕ್ರಮ ಜೋಡುಕೆರೆ ಕಂಬಳ ಸಮಿತಿಯ ಗೌರವಾಧ್ಯಕ್ಷ ಉಮೇಶ್ ನಂದಾವರ, ಪ್ರಧಾನ ಕಾರ್ಯದರ್ಶಿ ಕೇಶವ್ ಭಂಡಾರಿ, ಕೋಶಾಧಿಕಾರಿ ಸೀತಾರಾಮ ಶೆಟ್ಟಿ ಹೆಗ್ಡೆಗುತ್ತು, ಉಪಾಧ್ಯಕ್ಷ ವಿಠಲ್ ಶೆಟ್ಟಿ ಕೊಲ್ಲೋಟು, ಕಾರ್ಯದರ್ಶಿ ಚಂದ್ರಶೇಖರ್ ಮಡಿವಾಳ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. दीपक वी4 न्यूज़ 24/7 उप्पिनंगडी।